ಬೆಂಗಳೂರಿನಲ್ಲಿ ನಿಶ್ಚಿತ್ ಎಂಬ 13ರ ಪ್ರಾಯದ ಬಾಲಕನನ್ನ ಟ್ಯೂಷನ್ನಿಂದ ಮನೆಗೆ ಮರಳುವಾಗ ಅಪಹರಿಸಿ ಕೊಂದು ಸುಟ್ಟ ಆರೋಪಿಗಳ ಕಾಲಿಗೆ ಗುಂಡು ಹಾರಿಸಿ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ಹುಳಿಮಾವು ಪೊಲೀಸರು ತೀವ್ರ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಗುರುಮೂರ್ತಿ ಹಾಗೂ ಗೋಪಾಲಕೃಷ್ಣ ಬಂಧಿತರು. ಇಲ್ಲಿಯ ಅರಕೆರೆಯ ಶಾಂತಿನಿಕೇತನ ಬಡಾವಣೆಯಲ್ಲಿ ಟ್ಯೂಷನ್ ಮುಗಿಸಿ ಹಿಂತಿರುಗುತ್ತಿದ್ದ ಹುಡುಗನನ್ನ ಅಪಹರಿಸಿ ಕೊಂದು ಪೆಟ್ರೋಲ್ ಸುರಿದು ಸುಟ್ಟಿದ್ದಾರೆ. ಆರೋಪಿಗಳು ಕಗ್ಗಲಿಪುರ ಕಾಡಿನಲ್ಲಿ ಅಡಗಿದ್ರು. ತಡರಾತ್ರಿ ಪೊಲೀಸರು ಲಗ್ಗೆಯಿಟ್ಟಿದ್ದಾರೆ. ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳಲು ನೋಡಿದಾಗ ಇಬ್ಬರ ಕಾಲಿಗೂ ಗುಂಡು ಹಾರಿಸಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳಿಗೆ ಜಯನಗರ ಆಸ್ಪತ್ರೆಯಲ್ಲಿ ಕಾವಲಿನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ನಿಶ್ಚಿತ್ ತಂದೆಗೆ ಪರಿಚಿತರೇ ಈ ಕೃತ್ಯ ಮಾಡಿದ್ದಾರೆ. ಹುಡುಗನನ್ನ ಅಪಹರಿಸಿ 5 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು. ಒಂದು ಕಡೆ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಲು ಪ್ರಯತ್ನಿಸಿದ್ರೆ ಹೆತ್ತವರು ಹಣ ನೀಡಿ ಬಿಡಿಸಿಕೊಳ್ಳಲು ಪ್ರಯತ್ನ ನಡೆಸಿದ್ದಾರೆ. ಅಷ್ಟರಲ್ಲಿ ಅಪಹರಣಕಾರರು ಕುಕೃತ್ಯ ಎಸಗಿದ್ದಾರೆ. ಕಗ್ಗಲಿಪುರದ ಕಾಡು ಸ್ಥಳದಲ್ಲಿ ಸಂಜೆ ಜಾನುವಾರು ತರಲು ಹೋದವರಿಗೆ ಹುಡುಗನನ್ನ ಸುಟ್ಟಿರುವುದು ಕಂಡುಬಂದು ಪೊಲೀಸರಿಗೆ ಮಾಹಿತಿ ನೀಡಿದ್ರು. 2 ಪೊಲೀಸರು ದಾಳಿ ಮಾಡಿ ಗುಂಡು ಹಾರಿಸಿ ಹಿಡಿದಿದ್ದಾರೆ. ಐಡಿಯಲ್ ಐಸ್ ಕ್ರೀಮ್, ಮಿಲ್ಕಿ ವೇ ಟು ಯುವರ್ ಹಾರ್ಟ್. With a variety of fruits and flavored with rich crunch and chips, they treat your taste buds. Ideal ice cream.